ಪುತ್ತೂರು ತಾಲೂಕಿನ ಕೋಡಿಂಬಾಡಿ ಗ್ರಾಮದ ಮಠಂದಬೆಟ್ಟು ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿ ಡಿಸೆಂಬರ್ 21ರಿಂದ 26ರ ತನಕ ನಡೆಯಲಿರುವ ಬ್ರಹ್ಮಕಲಶೋತ್ಸವದ ಪೂರ್ವಭಾವಿ ಸಭೆ ದೇವಸ್ಥಾನದ ಚಿನ್ಮಯ ಸಭಾಂಗಣದಲ್ಲಿ ನಡೆಯಿತು. ಬ್ರಹ್ಮಕಲಶೋತ್ಸವ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು. ಕಳೆದ ಕೊರೋನಾ ಮಹಾಮಾರಿಯಿಂದಾಗಿ 2 ಬಾರಿ ಮುಂದೂಡಲ್ಪಟ್ಟ ಬ್ರಹ್ಮಕಲಶೋತ್ಸವವನ್ನು ಡಿಸೆಂಬರ್ 21ರಿಂದ 6 ದಿನಗಳ ಕಾಲ ನಡೆಸಲಾಗುವುದು. ಈ ಕುರಿತು ಕೆಎಂಜಿ ನಾಗೇಶ್ ತಂತ್ರಿಯವರ ಮಾರ್ಗದರ್ಶನದಲ್ಲಿ ಉಡುಪಿ ಕುಮಾರ ತಂತ್ರಿಯವರ ನೇತೃತ್ವದಲ್ಲಿ ಇತ್ತೀಚೆಗೆ ಪ್ರಶ್ನಾ ಚಿಂತನೆಯನ್ನ ನಡೆಸಿ ಬ್ರಹ್ಮಕಲಶೋತ್ಸವ ಪೂರ್ವಭಾವಿಯಾಗಿ ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಗಿದೆ. ಈ ಹಿಂದೆ ಯಾವ ರೀತಿ ನಿಗದಿಯಾಗಿದೆ ಅದರಂತೆ ಬ್ರಹ್ಮಕಲಶೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಲಾಗುವುದೆಂದು ಹೇಳಿದರು. ಬ್ರಹ್ಮಕಲಶೋತ್ಸವದ ಅಂಗವಾಗಿ ವಿವಿಧ ಕಡೆಗಳಿಂದ ರಸ್ತೆಗಳನ್ನು ಅಲಂಕಾರ ಮಾಡಲಾಗುವುದು. ಪೆರ್ನೆ ಕೋಡಿಂಬಾಡಿ ಶಾಲಾ ಬಳಿಯಿಂದ ದೇವಸ್ಥಾನ, ಶಾಂತಿನಗರ ದೇವಸ್ಥಾನ ಬೀದಿಗಳನ್ನು ಗೂಡು ದೀಪಗಳಿಂದ ಅಲಂಕರಿಸಲಾಗುವುದು. ಪುತ್ತೂರಿನ ಬಳುವಾರ್ನಿಂದ ಬಂಟಿಂಗ್ಸ್ಗಳನ್ನು ದೇವಸ್ಥಾನದ ತನಕ ಅಳವಡಿಸುವ ಕಾರ್ಯ ಆಯಾ ಪ್ರದೇಶದ ಭಜನಾ ತಂಡ ಸಂಘಟನೆಗಳ ನೇತೃತ್ವದಲ್ಲಿ ನಡೆಯಲಿದೆ. ಬ್ರಹ್ಮಕಲಶೋತ್ಸವ ಸಂಭ್ರಮಕ್ಕೆ ರಾಜ್ಯದ ವಿವಿಧ ಕಡೆಗಳಿಂದ ಬರುವ ಭಕ್ತಾದಿಗಳಿಗೆ ಬಸ್ಸಿನ ವ್ಯವಸ್ಥೆ ಮಾಡುವಂತೆ ಈಗಾಗಲೇ ಸಾರಿಗೆ ಸಚಿವ ಶ್ರೀರಾಮುಲು ಅವರಲ್ಲಿ ವಿನಂತಿಸಲಾಗಿದೆ ಎಂದು ಹೇಳಿದರು. ಒಟ್ಟಾರೆಯಾಗಿ ಬ್ರಹ್ಮಕಲಶೋತ್ಸವದಂದು ಅನ್ನ ಸಂತರ್ಪಣೆಯಾಗಲಿ, ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಗಳಾಗಲಿ ಎಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ಚೌಕಟ್ಟಿನಲ್ಲಿ ಮಾಡುವ ಕುರಿತು ಯೋಜನೆಗಳನ್ನು ಹಾಕಲಾಗಿದೆ ಎಂದು ಹೇಳಿದರು. ಬರುವ ಡಿಸೆಂಬರ್ 21ರಿಂದ 26ರವರೆಗೆ ಮಹಿಷಮರ್ದಿನಿ ದೇವಿಗೆ ಬ್ರಹ್ಮಕಲಶ ಮಾಡುವುದು ಅನ್ನುವ ವಿಚಾರವನ್ನು ಎಲ್ಲ ಊರಿನವರದ್ದು ನಿಗದಿ ಮಾಡಿದ್ದಾರೆ. ಬಹುಶಃ ಹಿಂದೊಮ್ಮೆ 2 ಸಲ ಮುಂದೆ ಹೋಗಿರುವಂಥ ಈ ಬ್ರಹ್ಮಕಲಶ ಅಂದರೆ ಬೇರೆ ಇಡೀ ವಿಶ್ವಕ್ಕೆ ಬಂದಿರುವಂಥ ಈ ಮಾರಕ ರೋಗದಿಂದಾಗಿ ಮುಂದೆ ಹೋಗಿರುವುದಿಲ್ಲ ಜನರಿಗೆ ಗೊತ್ತಿರುವಂಥ ವಿಚಾರ. ಈ ಸಲ ರಾಷ್ಟ್ರ ಚಿಂತನೆಯಲ್ಲಿ ಅದಕ್ಕೆ ಬೇಕಾಗುವಂಥ ಕೆಲವು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ಡಿಸೆಂಬರ್ 21ರಿಂದ 26ಗೆ ನಿಗದಿಯಾಗಿದೆ. ಆ ರೀತಿ ಮೊದಲು ಯಾವ ರೀತಿ ನಾವು ನಿಗದಿ ಮಾಡಿದ್ದೇವೆ, ಯಾವ ರೀತಿ ಈ ಬ್ರಹ್ಮಕಲಶವನ್ನು ಒಳ್ಳೆಯ ರೀತಿಯಲ್ಲಿ ಮಾಡಬೇಕು, ಎಲ್ಲ ಜನರು ಇಲ್ಲಿ ಬರಬೇಕು, ಊರಿಗೆ ಆಮಂತ್ರಣ ಪತ್ರಿಕೆಯನ್ನು ಕೊಡಬೇಕು ಅನ್ನೋ ಒಂದು ಆಲೋಚನೆ ಇಟ್ಟುಕೊಂಡು ಸುಮಾರು 25,000 ಆಮಂತ್ರಣ ಪತ್ರಿಕೆಯನ್ನು ಈವಾಗಲೇ ನಾವು ಹಿಂದಿನ ನಿಗದಿಪಡಿಸಿದ ದಿವಸಕ್ಕೆ ಎಲ್ಲ ಊರಿಗೆ ಹಂಚುವಂಥ ವಿಚಾರವನ್ನು ಮಾಡಿದ್ದೀವಿ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಡಿ ವಿ ಸದಾನಂದ ಗೌಡ ಅವರ ಗೌರವಾಧ್ಯಕ್ಷತೆಯಲ್ಲಿ, ಅದೇ ರೀತಿ ಎಲ್ಲ ಈ ರಾಜ್ಯದ ಬೇರೆ ಬೇರೆ ಜನಪ್ರತಿನಿಧಿಗಳು, ಮಂತ್ರಿಗಳು ಎಲ್ಲ ಈ ಬ್ರಹ್ಮಕಲಶಕ್ಕೆ ಇಲ್ಲಿ ಬರಲಿಕ್ಕೆ ಒಪ್ಪಿಕೊಂಡಿದ್ದಾರೆ. ಅದೇ ರೀತಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಯಾವ ರೀತಿ ಹಿಂದಿನ ಸಮಯದಲ್ಲಿ ಆಯೋಜನೆ ಮಾಡಿದ್ದೇವೆ, ಅದೇ ಭಜನಾಮೃತ ಕಾರ್ಯಕ್ರಮವನ್ನು ಕೂಡ ಈ ಸಲ ಮಾಡುವಂಥ ಒಂದು ಆಲೋಚನೆಯಲ್ಲಿ ಚಿಂತನೆಯಲ್ಲಿದ್ದೇವೆ. ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಕಾರ್ಯಾಧ್ಯಕ್ಷ ಸೀತಾರಾಮ್ ಶೆಟ್ಟಿ ಹೆಗ್ಲೆ ಇತ್ತು. ಕೋಶಾಧಿಕಾರಿ, ಮಾಜಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ನಿರಂಜನ್ ರೈ ಮಠಂದಬೆಟ್ಟು, ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ರಮೇಶ್ ನಾಯ್ಕ್ ನಿಡ್ಯಾ ಉಪಸ್ಥಿತರಿದ್ದರು. ಕೋಡಿಂಬಾಡಿ ಗ್ರಾಮ ಪಂಚಾಯತ್ ಸದಸ್ಯ ಬ್ರಹ್ಮಕಲಶೋತ್ಸವ ಸಮಿತಿಯ ಜಯಪ್ರಕಾಶ್ ಬನ್ನಿನಾರು ಸ್ವಾಗತಿಸಿ ವಂದಿಸಿದರು. ಸಭೆಯಲ್ಲಿ ಬೀದಿ ಅಲಂಕಾರ ಸಮಿತಿ ಸಂಚಾಲಕ ಅಶೋಕ್ ಕುಂದಡಿಕಿತ್ತಾಯ, ವೇದಿಕೆ ಅಲಂಕಾರ ಸಮಿತಿಯ ಜಗದೀಶ್, ಆರ್ಥಿಕ ಸಮಿತಿಯ ರಾಜೀವ್ ಶೆಟ್ಟಿ ಕೇದಗೆ ಮತ್ತಿತರ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.